ಕೆಳಗಡೆ ಮಡಿಕೆ ಹೊಡೆಯುವಂಥದ್ದು ರೆಗ್ಯುಲರ್ ಹೇಗುಂಟು ಅದೇ ಇರ್ತದೆ. ಆನಂತರ ಅದಕ್ಕೆ ಪೂರಕವಾದ ಮಡಿಕೆ ಹೊಡೆಯುವಂಥ ಯುವಕರ ತಂಡವನ್ನು ಇನ್ನೂ ಸಜ್ಜುಗೊಳಿಸಿ ಅವರನ್ನು ವ್ಯವಸ್ಥೆ ಮಾಡಿ ಮಾಡುವಂಥದ್ದು ತುಂಬ ಜವಾಬ್ದಾರಿ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು. ಈಗಾಗಲೇ ನಮಗೆ ನಮ್ಮ ಮಾಹಿತಿಗೆ ಬಂದಿರುವಂಥ ಟ್ಯಾಬ್ಲೋ ಮೂರುಕಟ್ಟ ಮಿತ್ರ ಮಂಡಳಿ ಇದೆ, ನಮ್ಮ ವಾಸುಕಿ ಫ್ರೆಂಡ್ಸ್ ಇದೆ, ಆನಂತರ ಆಸರೆ ಬಲಗ ಇದೆ, ನರೇಶ್ ಅನ್ನೊಂದು ಇದೆ, ಕೊರಗಜ್ಜ ಸೇವಾ ಸಮಿತಿ ಇದೆ, ಆನಂತರ ಜಾಗರಣ ವೇದಿಕೆದು ಇದೆ, ರ್ಯಾಪ್ಟರ್ಸ್ ಇದೆ, ಇನ್ಯಾರ್ದು ಆದಿಶಕ್ತಿ ಕ್ರಿಕೆಟರ್ಸ್ ಇದೆ. ಆನಂತರ ನಿಮ್ಮದು ಜಾಗರಣದ ಈ ಸಲ 2 ಉಂಟಲ್ಲ, 25ನೇ ವರ್ಷಕ್ಕೆ 2 ಉಂಟಲ್ಲ, 2 ಉಂಟು. ಆನಂತರ ಇಲ್ಲಿದ್ದು ನಮ್ಮ ಯಾರ್ದು ನಮ್ಮ ಶಿವ ಟೈಗರ್ಸ್ ಅಂತ ಹುಳಿ ವೇಷದ್ದು ಯಾರ್ದು ಇಲ್ಲದಿದ್ದರೆ SKB ಇಲ್ಲದಿದ್ದರೆ SKB ಉಂಟು, ಇಲ್ಲದಿದ್ದರೆ ನಮ್ಮ ಶಿವ ಟೈಗರ್ಸ್ ದುರ್ಗಾ ಪರಮೇಶ್ವರ ದೇವಸ್ಥಾನದ್ದು ಉಳಿದ್ದು ಅದುಂಟು. ಒಟ್ಟು ಹೆಚ್ಚು ಕಡಿಮೆ ಒಂದು 10 ಟ್ಯಾಬ್ಲು ಆಗ್ತದೆ. ಮತ್ತು ಇದರ ಮಧ್ಯದಲ್ಲಿ ನಾಸಿಕ್ ಬ್ಯಾಂಡ್ ಬರ್ತದೆ, ಚೆಂಡೆ ಬರ್ತದೆ, ಇದೆಲ್ಲ ಬರ್ತದೆ. ಪ್ರತಿ ಸಲ ಕೂಡ ನಾವು ಹೇಳ್ತೇವೆ, ಆದರೆ ನೀವೇ ಸಹಕಾರ ಮಾಡಬೇಕು. ಆ ನಾಸಿಕ್ ಬ್ಯಾಂಡ್ನವರು ಹೋಗೋದೇ ಇಲ್ಲ. ಒಂದು ಸ್ವಲ್ಪ ನೀವು ಟ್ಯಾಬ್ಲದವರಾದರೂ ಹೋಗ್ತೀರಿ, ನಾಸಿಕ್ ಬ್ಯಾಂಡ್ನವರು ಹೋಗೋದಿಲ್ಲ. ಈ ಹೇಳಿ ಒಂದು ನಿಮಿಷ, ಗಡಿಬಿಡಿ ಮಾಡಬೇಡ ಮರ. ಒಟ್ಟು ನೀವು ಕೂಡ ಸಹಕಾರ ಮಾಡಬೇಕು. ನಾನು ಮತ್ತೆ ನಿಮಗೆ ಕ್ಲಿಯರ್ ಮಾಡ್ತೇನೆ. ಈ ಸಲ ಹೋದ ಸಲ ತುಂಬ ಚರ್ಚೆ ಆಗಿದೆ. ಕೆಲವರು ಮುಂದೆ ಹೋಗೋದು, ಕೆಲವರು ಹಿಂದೆ ಬಾಕಿ ಆಗೋದು, ಮತ್ತು ನಾವು ಹೇಳಿದರೆ ನಿಮಗೆ ಬೇಸರ ಆಗೋದು, ಟೈಮ್ ವ್ಯತ್ಯಾಸ ಆಗಿರುವಂಥದ್ದು. ಈ ಸಲ ಇನ್ಸ್ಪೆಕ್ಟರ್ ಹೇಳ್ತಾರೆ ಟೈಮಿನ ನಿರ್ಬಂಧ ಏನಿಲ್ಲ, ಆದರೆ ಟೈಮಿನ ಒಂದು ಇತಿಮಿತಿ ಒಳಗೆ ನಾವು ಸಹ ಮುಗಿಸಬೇಕು. ಅವರು ಫ್ರೀ ಬಿಟ್ಟಿದ್ದಾರಂತೇಳಿ ನಾವು 3 ಗಂಟೆ 4 ಗಂಟೆ ಮಾಡೋದಲ್ಲ. ನಾವು ಸಹ 1 ಗಂಟೆ ಒಳಗೆ 12:30 1 ಗಂಟೆ ಒಳಗೆ ಮುಗಿಸಿದರೆ ನಮಗೂ ಕೂಡ ಖುಷಿಯೇ. ಉತ್ಸವ ಮುಗಿಯುವುದಕ್ಕೆ ಖುಷಿ ಅಲ್ಲ, ಒಂದು ಒಳ್ಳೆಯ ವಾತಾವರಣದಲ್ಲಿ ಹೋಗಬೇಕು. ಒಬ್ಬರ ಹಿಂದೆ ಒಬ್ಬರು ಹೋಗುವಂಥದ್ದು. ನಾವು ಭಾರಿ ಟೈಮ್ ಹೇಳಿದರೆ ಯಾರು ಜನ ಸಿಗುವುದಿಲ್ಲ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದನ್ನು ನೋಡಲಿಕ್ಕೆ ಕೂಡ ಜನ ಬೇಕು. ಅದನ್ನು ಹೇಮಂತ್ ಅಲ್ಲ ನರೇಶನ, ನೀವು ಕೂಡ ನೋಡುವ ರೀತಿಯಲ್ಲಿ ಇರಬೇಕು. ಎಲ್ಲರೂ ಕೂಡ ಜನ ಕೂಡ ಬಂದು ನೋಡುವ ರೀತಿಯಲ್ಲಿ ಇರಬೇಕು. ನಾನು ಒಂದೇ ಒಂದು ಕಾರಣಕ್ಕೆ ಈಗ 10 ವರ್ಷದಿಂದ ಓಮ್ ಫ್ರೆಂಡ್ಸ್ನವರು ಮಡಕೆಯನ್ನು ಹೊಡೆಯುವಂಥ ಕೆಲಸ ಮಾಡಿದರು. ಒಂದು 10 ವರ್ಷ ನಮ್ಮ ಜಯಭಾರತ್ನವರು ಮಾಡಿದರು, ವ್ಯಾಯಾಮ ಶಾಲೆ ನಮ್ಮ ಸತ್ಯನಾರಾಯಣ ಮಂದಿರದವರು ಮಾಡಿದರು. ಈ ಸಲ ಅವರು ಕಷ್ಟ ಆಗ್ತದೆ ಅಂತ ಹೇಳಿದರು. ಅಂದರೆ ನನಗೆ ಅರ್ಥ ಆಗ್ತದೆ, ಯಾಕೆಂದರೆ 10 ವರ್ಷದ ಹಿಂದೆ ಅವರಿಗೆ 20 ವರ್ಷ ಇತ್ತು, ಈಗ 30 ವರ್ಷ ಆಗಿದೆ. ಅದರ ಮಧ್ಯದಲ್ಲಿ ಮದುವೆ ಆಗಿದೆ, ಮಕ್ಕಳಾಗಿದೆ. ಅವರ ಮನೆಯವರಿಗೆ ಕೂಡ ನೋಡಬೇಕು ಅಂತ ಆಸೆ ಇರುವಂಥದ್ದು ಸ್ವಾಭಾವಿಕ, ಹೌದಲ್ವಾ? ಆ ಕಾರಣಕ್ಕೋಸ್ಕರ ನಾವು ಸಹ ಅಡ್ಜಸ್ಟ್ ಆಗಬೇಕು ಅವರಿಗೆ. ಆ ಕಾರಣಕ್ಕೋಸ್ಕರ ನಾನು ಏನೇ ಒತ್ತಡ ಹಾಕಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರದ್ದು ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ. ಎಲ್ರಿಗೂ ನೋಡಬೇಕು ಅಂತ ಆಸೆ ಉಂಟು. ಈ ಥರ ನಮ್ಮ ಒಳಗಿರುವವರಿಗೆ ಆಸೆ ಇರುವಾಗ ಇಡೀ ಸಾರ್ವಜನಿಕ ಬರುವ ಅವರಿಗೆ ಎಷ್ಟು ಆಸೆ ಇರ್ಬೋದು. ಎಲ್ಲ ನೋಡಿಯೇ ಹೋಗಬೇಕು, ಎಲ್ಲ ಮೆರವಣಿಗೆ ಹಾಗೆಯೇ ಹೋಗಬೇಕು, ನಾವು ಸಹ ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಅಂತ ಮನಸ್ಸಿಗೆ ಬರೋದಿಲ್ವ? ಆ ಕಾರಣಕ್ಕೋಸ್ಕರ ವಿನಂತಿ ಮಾಡೋದು. ನಾವೊಂದು ಸಲ ನಾನು ತೀರ್ಮಾನ ಮಾಡಿದ್ದೆ, ಇನ್ಸ್ಪೆಕ್ಟ್ರೆ, ಚೀಟಿ ಹಾಕಿ ಮಾಡೋದು ಅಂತ. ಹಾಗೆ ಸಂಘಟನೆಯವರು ಎಲ್ಲರೂ ಒಪ್ಪಿದ್ರು, ಇಲ್ಲ ಚೀಟಿ ಒಂದು ಹಾಕಬೇಡಿ, ನೀವು ಹೇಳಿದ ಹಾಗೆ ಒಂದು ವ್ಯವಸ್ಥಿತವಾಗಿ ನಾವು ಹೋಗ್ತೇವೆ ಅಂತ ಎಲ್ಲರೂ ಒಪ್ಪಿ ನಾವು ಮತ್ತೆ ಈ ತೀರ್ಮಾನಕ್ಕೆ ಬಂದದ್ದು. ತೊಂದರೆ ಇಲ್ಲ, ನೀವೇ ಒಪ್ಪಿಕೊಂಡಿರುವಂಥದ್ದು. ಇಲ್ಲ, ನಾವು ವ್ಯವಸ್ಥಿತವಾಗಿ 1 by 1 ಹೋಗ್ತೇವೆ, ಆದಷ್ಟು ಬೇಗ ಹೋಗ್ತದೆ. ಮತ್ತು ಇನ್ನೊಂದು ನಿಮ್ಮ ಹತ್ರ ವಿನಂತಿ ಮಾಡೋದು, ಒಂದೊಂದು ಟ್ಯಾಬ್ಲೋದಲ್ಲಿ ಇಲ್ಲಿ ಅರ್ಧ ಗಂಟೆ ನಾಟಕ ಟೈಪ್ ಹಾಕೋದು ಯಾರೂ ಕೂಡ ಮಾಡಬಾರ್ದು. ಆ ನಾಟಕ ಹಾಕಿದರೆ ಅರ್ಧ ಗಂಟೆ ಮಾರ್ಗದಲ್ಲೇ ಬಾಕಿ. ಒಂದು ನಾಟಕ ಆಗುವಾಗ ಇನ್ನೊಂದು ಟ್ಯಾಬ್ಲೋ ಇನ್ನೊಂದು ಕಡೆ, ಹಾಗೆ ಮಾಡಬಾರ್ದು. ಎಲ್ಲರೂ ಕೂಡ ಹೆಚ್ಚು ಅಂದರೆ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಅದರಲ್ಲಿ ನರ್ತನ ಇರಬಾರ್ದು. ನೀವೇ ಹ್ಯಾಂಡಲ್ ಮಾಡಿ, ಹೆಚ್ಚು ಕಡೆ ತೋರಿಸಿ, ಬೇಕಾದರೆ ಹೆಚ್ಚು ಕಡೆ ತೋರಿಸಿ. ನಾವು ನಿಮಗೆ ರೆಡಿ ಇದ್ದೇವೆ, ಬೆಳಿಗ್ಗೆ ತನಕ ಕಾಯಲಿಕ್ಕೂ ನಮಗೆ ರೆಡಿ ಇದ್ದೇವೆ. ಯಾಕೆಂದರೆ ಇಷ್ಟು ಖರ್ಚು ಮಾಡಿ ಇಷ್ಟು ದೊಡ್ಡ ಉತ್ಸವ ಮಾಡುವಾಗ, ಇಷ್ಟೆಲ್ಲ ಸಂಘ ಸಂಸ್ಥೆ ಇದರ ಒಟ್ಟಿಗೆ ಇರುವಾಗ ಯಾರಿಗೂ ಮನಸ್ಸಿಗೆ ನೋವು ಮಾಡಲಿಕ್ಕೆ ನಮಗೂ ಮನಸ್ಸಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಮನಸ್ಸಿನ ಭಾವನೆ ಕೂಡ ಇದೆ. ಇಷ್ಟು ವರ್ಷ 29-28 ವರ್ಷ ಕೂಡ ಅತ್ಯಂತ ಒಳ್ಳೆಯ ಸಹಕಾರ ಇದ್ದ ಕಾರಣಕ್ಕೋಸ್ಕರನೇ ನಮ್ಮ ಉತ್ಸವ ಈಗ ಪ್ರವೀಣ್ ಸಾಗರ್ ಹೇಳಿದಾಗೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಉತ್ಸವ ಆಗಲಿಕ್ಕೆ ಕಾರಣ ಆಯಿತು. ಇಲ್ಲಿ ಕೂತ ಎಲ್ಲ ಸಂಘ ಸಂಸ್ಥೆಯವರ ಸಹಕಾರ ಇಲ್ಲದಿದ್ದರೆ ಈ ಉತ್ಸವವನ್ನು ಸಾವಿರಾರು ಒಪ್ಪು ತಪ್ಪುಗಳಿರ್ಬೋದು,
ಆದರೆ ಎಲ್ಲ ರೀತಿಯ ಸರಿ ಮಾಡಿಕೊಂಡು ಹೋದವರು ಕೂಡ ನಾವೇ. ಆ ಕಾರಣಕ್ಕೋಸ್ಕರ ಇದು ಮಂದಿರದ ಯಾರೋ ಅಧ್ಯಕ್ಷರಿದ್ದಾರೆ, ಯಾರೋ ಕಾರ್ಯದರ್ಶಿ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಲ್ಲ. ನೀವೆಲ್ಲ ಇದ್ದುಕೊಂಡು ಮಂದಿರ, ಇಲ್ಲಿ ಕೂತವರೆಲ್ಲ ಇದ್ದರೆ ಮಂದಿರ, ಇಲ್ಲದಿದ್ದರೆ ಯಾರಿಲ್ಲ. ನಾವು ಒಟ್ಟು ಒಂದು ಸಂಘಟನೆ. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ವಿನಂತಿ ಮಾಡೋದು, ಎಲ್ಲರೂ ಕೂಡ ಸಮಯದ ಪರಿಪಾಲನೆ, ಒಂದು ವ್ಯವಸ್ಥಿತ ಉತ್ಸವ ಆಗಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು, ನೀವೆಲ್ಲರೂ ಕೊಡಬೇಕು. ಅದೇ ರೀತಿ ಉತ್ಸವದ ಆ ದಿವಸ ಬೆಳಿಗ್ಗೆ ನಮ್ಮ 7:30 ಗಂಟೆಗೆ ನಮ್ಮ ವೀರಾಂಜನೇಯ ವ್ಯಾಯಾಮ ಶಾಲೆ ಕುಂಪಲದಿಂದ ಮೆರವಣಿಗೆ ಬರ್ತದೆ. ಅದಕ್ಕೆ ಕೂಡ ನೀವೆಲ್ಲರೂ ತಪ್ಪದೇ ಬರಬೇಕು. ಆನಂತರ ಇಲ್ಲಿ ಆಗುವಂಥ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಭಾ ಕಾರ್ಯಕ್ರಮ ಏನೂ ಇರೋದಿಲ್ಲ. ಯಾಕೆಂದರೆ ಸಭಾ ಕಾರ್ಯಕ್ರಮ ಮಾಡಿದರೆ ನಮಗೆ ತೊಂದರೆ ಆಗ್ತದೆ ಅಂತ ನಾವು ಅನುಭವದಿಂದ ನೋಡಿದ್ದೇವೆ. ಆ ಕಾರಣಕ್ಕೋಸ್ಕರ ಸಭಾ ಕಾರ್ಯಕ್ರಮ ಏನೂ ಇರೋದಿಲ್ಲ. ಎಲ್ಲವೂ ಏನಿದ್ರೂ ಉತ್ಸವ, ಏನಿದ್ರೂ ಪೂಜೆ, ಧಾರ್ಮಿಕ ವಿಧಿವಿಧಾನ ಮಾತ್ರ ಇರುವಂಥದ್ದು. ಸಂಜೆ ಆಗುವಾಗ ನಾನು 6:30 ಗಂಟೆಗೆ ಕಡ್ಡಾಯವಾಗಿ ಅಲ್ಲಿಂದ ನಮ್ಮ ಮಡಿಕೆ ಹೊಡೆಯುವುದನ್ನು ಪ್ರಾರಂಭ ಮಾಡೋದು. ಅದಕ್ಕೆ ಮುಂಚೆ ನೀವೆಲ್ಲ ಟ್ಯಾಬ್ಲೋದವರು ಬಂದಿರಬೇಕು. ಈಗಾಗಲೇ ಟ್ಯಾಬ್ಲೋದ ಜವಾಬ್ದಾರಿ ಯಾರು ಅಂತ ಒಂದು ರೌಂಡ್ ನಿಶ್ಚಯ ಆಗಿದೆ, ಮತ್ತು ಓದಿ ಹೇಳ್ತಾರೆ. ಈ ಓಕುಲಿ ಮಾಡುವವರು ಕೂಡ ಯಾರು ಅಂತ ನಿಶ್ಚಯ ಆಗಿದೆ, ಅದಕ್ಕೆ ಯಾರು ಜವಾಬ್ದಾರಿ ಅಂತ ನಿಶ್ಚಯ ಆಗಿದೆ. ನಾವೆಲ್ಲ ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನಾವು ಕಾಪಾಡಬೇಕು. ಪೊಲೀಸ್ ಇಲಾಖೆಯವರು ಎಲ್ಲ ಇರ್ತಾರೆ, ಅವರಿಗೆ ಬರಲಿಕ್ಕೆ ಅವಕಾಶನೇ ಕೊಡಬಾರ್ದು, ನಾವೇ ಮಾಡಬೇಕು. ನಾವೇ ಕರೆಕ್ಟ್ ಡಿಸಿಷನ್ ಮಾಡಿದರೆ ಅವರು ಬರುವ ಅವಶ್ಯಕತೆ ಇರುವುದಿಲ್ಲ, ಮತ್ತು ಯಾವ ಚರ್ಚೆ ಕೂಡ ಇರುವುದಿಲ್ಲ. ಆ ಕಾರಣಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಇನ್ಸ್ಪೆಕ್ಟ್ರು ಈಗಾಗಲೇ ನನಗೆ ಹೇಳಿದರು, ಸಮಯ ಇದಕ್ಕೆ ನಿಮಗೆ ಯಾವುದೇ ರೀತಿಯ ಒತ್ತಡ ಮಾಡೋದಿಲ್ಲ. ಯಾಕೆಂದರೆ ಕುಂಪಲದವರು ಒಳ್ಳೆಯ ರೀತಿಯಲ್ಲಿ ಉತ್ಸವವನ್ನು ಇಷ್ಟರವರೆಗೆ ಮಾಡಿಕೊಂಡು ಬಂದ ಕಾರಣ ಯಾವುದೇ ರೀತಿಯ ಒತ್ತಡ ಇಲ್ಲ, ನೀವು ಒಳ್ಳೆಯ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. DJ ಅವರೇ ಹೇಳ್ತಾರೆ, DJ ಬೇಕೇ ಬೇಕು ಅಂತ ಹೇಳಿದರೆ ಕಮಿಷನರ್ ಹತ್ರ ಮಾತಾಡಿಕೊಂಡು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಈಗ ಹೇಳೋದಲ್ಲ. ಯಾಕೆಂದರೆ ನಾನು ಕೂಡ ಹೇಳೋದು, ನಿಮಗೆ ಹೇಗೆ ಮನಸ್ಸುಂಟು ಗೊತ್ತಿಲ್ಲ, ಶಬ್ದ ಜೋರು ಇಲ್ಲದಿದ್ದರೆ ಇವತ್ತಿನ ಯುವಕರಿಗೆ ಆಗೋದಿಲ್ಲ. ಅದು ನನಗೆ ಅರ್ಥ ಆಗಿದೆ. ಇವತ್ತಿನ ಜನ್ರೇಷನ್ಗೆ ಹೇಗೆ ಬೇಕು ಹಾಗೆ ನಾವು ಮಾಡ್ಕೊಳ್ಳೋದಿದ್ದರೆ ಖಾಲಿ ನಾವು ಭಾರಿ ಸಮಾಧಾನದಲ್ಲಿ ತಂಡಾಗಿ ಹೋದರೆ ಯಾರಿಗೂ ಬೇಡ. ಒಂದು ಸ್ವಲ್ಪ ಡೂಮ್ ಎಲ್ರಿಗೂ ಬೇಕು, ಅದು ಮಾಡುವ. ನಾವು ಉತ್ಸವ ಅಂದರೆ ಉತ್ಸವದ ಟೈಪೇ ಆಗಬೇಕು, ಆದರೆ ಕಂಟ್ರೋಲ್ ಮಾತ್ರ ನಮ್ದು ಇರಬೇಕು. ಕಂಟ್ರೋಲ್ ತಪ್ಪಿ ಉತ್ಸವ ಆಗಬಾರ್ದು. ಕಂಟ್ರೋಲ್ ಇರುವ ಒಂದು ಉತ್ಸವ ಕುಂಪಲದ ಉತ್ಸವ ಆಗಬೇಕು. ಆ ಕಾರಣಕ್ಕೋಸ್ಕರ ಮುಂದೆ ಸಭೆ ಆಗುವಾಗ ನಾನು ಕೂಡ ಅವರು ಹೇಳಿದಾಗೆ ಅವರ ಯಾರು ಇನ್ಸ್ಪೆಕ್ಟರ್ ಮತ್ತು ನಮ್ಮ ಅಧಿಕಾರಿಗಳು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಮುಂದೆ ನಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಸಹ ಮಾಡುವ, ಏನು ತೊಂದರೆ ಇಲ್ಲ. ಒಟ್ಟು ಉತ್ಸವವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರ ಮಾಡಬೇಕು. ನಾವು ಎಷ್ಟು ಯೋಚನೆ ಮಾಡಿದ್ದೇವೆ ಅಂದರೆ ಇನ್ಸ್ಪೆಕ್ಟ್ರೆ, ಈಗ ದ್ವಾರ ಎಲ್ಲ ಕಡೆ ಇಲ್ಲಿಂದ ಅಲ್ಲಿ ತನಕ ದ್ವಾರ ಹಾಕುವವರು ಇದ್ದಾರೆ. ಆ ದ್ವಾರದ ನಾವು ಹೇಗೆ ಆಲೋಚನೆ ಮಾಡಿದ್ದೇವೆ ಅಂದರೆ, ಕೇಳಿ ಗಮನ ಇಟ್ಟು, ಆ ದ್ವಾರ ಹೀಗೆ ಕಂಬ ಹಾಕಿದರೆ ಇಲ್ಲಿ ನಡುವಿಗೆ ಏನು ಹಾಕುವುದಿಲ್ಲ. ಈ ನಡುವಿಗೆ ಕಂಬಕ್ಕೆ ಹಾಕಿದರೆ ಮಾರ್ಗದ ದ್ವಾರಕ್ಕೆ ಕೆಲವು ದ್ವಾರ ಮಾತ್ರ, ಕೆಲವರು ಅನಿವಾರ್ಯವಾಗಿ ಮೂರಿಕೊಟ್ಟ ಕೆಲವು ದ್ವಾರದವರು ಬಾಕ್ಸ್ ಮಾಡಿ ಹಿಂದಿನಿಂದ ಮಾಡ್ತಾರೆ. ಸೈಡ್ 12 ಫೀಟ್ 15 ಫೀಟ್ ಇದ್ದು ಕಂಬ ಹಾಕಿ ನಾವು ಮಧ್ಯಕ್ಕೆ ಏನು ಇಲ್ಲದ ಹಾಗೆ ಮಾಡ್ತೇವೆ. ಯಾಕೆಂದರೆ ಈ ಟ್ಯಾಬ್ಲೋ ಹೋಗುವಾಗ ಇಲ್ಲದಿದ್ದರೆ ಅದನ್ನು ಓಡ್ಕೊಂಡು ಹೋಗಬೇಕು, ಅದನ್ನು ಎತ್ಕೊಂಡು ಹೋಗಬೇಕು, ಅದೆಲ್ಲ ತೊಂದರೆ ಆಗದ ರೀತಿಯಲ್ಲಿ ಸೈಡಿನ ದ್ವಾರ ಕೂಡ ಹಾಕಬೇಕು ಅಂತ ಕೆಲವರಲ್ಲಿ ಸೂಚನೆ ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ಇಲ್ಲಿಂದ ಕೆಳಗೆ ತನಕ ದ್ವಾರ ಈ ಸಲ ಪೂರ್ತಿ ಬರ್ತದೆ. ಒಬ್ಬೊಬ್ಬರು ಕೊಟ್ಟಿದ್ದಾರೆ. ಸುಶಾಂತ್ ಇಲ್ಲಿ ಬಂದಿದ್ದಾರೆ. ಸುಶಾಂತ್ ಎಲ್ಲಿದ್ದೀರಾ? ಸುಶಾಂತ್ಗೆ ಅದರ ಜವಾಬ್ದಾರಿ ಕೊಟ್ಟಿದೆ. ಅದಕ್ಕೆ ಕೂಡ ಆ ದ್ವಾರಕ್ಕೆ ಕೂಡ ಆ ಕಡೆಯಿಂದ ಈ ಕಡೆಯಿಂದ ಉದ್ದಕ್ಕೆ ಮಾರ್ಗಕ್ಕೆ ಅಡ್ಡಾಗಿ ಕಟ್ಟುವುದಿಲ್ಲ ಮಡಿಕೆ. ಈ ಸೈಡಿಂದ 2, ಆ ಸೈಡಿಂದ 2 ಮಾರ್ಗಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ಕಟ್ಟಲಿಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿ ಸುಶಾಂತಿಗೆ ಕೊಟ್ಟಿದ್ದೇವೆ. ದ್ವಾರ ಮಾಡುವವರು ಆ ಥರ ಮಾಡಿದರೂ ಒಳ್ಳೆಯದೇ. ಆದರೆ ಕೆಲವರು ಸಂಘ ಸಂಸ್ಥೆಯವ್ರದ್ದು ಮಾರ್ಗಕ್ಕೆ ಎಲ್ಲ ಕಟ್ಟು ಮಾಡೋದಿಲ್ಲ. ಅದೆಲ್ಲ ಮಾಡಿ ನೀವು ರೆಗ್ಯುಲರ್ ಮಾಡುವಂಥದ್ದನ್ನು ಏನು ತಪ್ಪಿಸಬೇಡಿ. ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ದು ಬಾಕ್ಸ್ ಹಾಕಿ ಮಾಡುವಂಥದ್ದೆಲ್ಲ ಮಾಡಿ. ಆದರೆ ಹೈಟ್ ಹೇಗಿರಬೇಕು ಅದನ್ನು ಮಾಡಿ. ಇನ್ನೊಂದು, ನಾವು 10 ಮಡಿಕೆ ಕಟ್ಟೋದು, ನಾನು 15 ಫೀಟ್ 20 ಫೀಟ್ ಕಟ್ಟಿದರೆ ಅದಾಗುವುದಿಲ್ಲ. ಯಾವುದೇ ಕಾರಣಕ್ಕೆ 14 ಫೀಟಿಗಿಂತ ಜಾಸ್ತಿ ಮಾಡಬೇಡಿ. 14, 15 ಮಾಡಬೇಡಿ. 14 ಮಾಡಿ. 14 ಅನ್ನ 14 ಮಾಡಿ. ಯಾಕೆ ಗೊತ್ತಾ ಕಿರಣ್ ಕರ ಜಪ್ಪನ್ ಲೆಕ್ಕ ಕಟ್ಟ ನಾನು ಪನೋಡು ಸುರುಕೆ ಜಪ್ಪೊಚ್ಚಿದಿರ್ತಂತ
14 ಫೀಟೇ ಕಟ್ಟಿ, ನನಗೆ ಗೊತ್ತುಂಟಲ್ಲ ಮಾರ್ರೆ 14 ಅಂದರೆ ಅದು ಎಷ್ಟಕ್ಕೆ ಹೋಗ್ತದೆ ಅಂತ. ನಿಮ್ಮ ಮನಸ್ಸಲ್ಲಿ ಇರಲಿ, ಈ 14 ಫೀಟಿಗಿಂತ ಜಾಸ್ತಿ ಹೋಗಬೇಡಿ, ನಿಮ್ದು ಆಗ್ತದೆ ಮಾರ್ರೆ. ಇಲ್ಲಿ 3 ಕಟ್ಟದ್ದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ತೊಂದರೆ ಆಗ್ತದೆ, ಪಾಪ ಅವರಿಗೂ ಕಿರಿಕಿರಿ, ನಮಗೂ ಕಿರಿಕಿರಿ. ಮತ್ತು ಕೆಳಗೆ ಕೂಡ 14ರಿಂದ ಜಾಸ್ತಿ ಹೋದರೆ ಕಿರಿಕಿರಿ ಆಗ್ತದೆ. ನಿನ್ನ ಪರಿಸ್ಥಿತಿ ಅಲ್ಲಿ ಗೊತ್ತುಂಟು. ಮತ್ತು ನೀನು ಅಲ್ಲಿ ಯಾರೋ ಇಲ್ಲದಿದ್ದರೆ ನೀನೇ ಎದ್ದು ಬಂದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಅದೆಲ್ಲ ಧೈರ್ಯ ಉಂಟು. ಇವರು ಸಹ ಬರ್ತಾರೆ ಮಾರ್ರೆ. ಆದರೆ ನಾವು ಇಲ್ಲಿ ಮಾಡುವಾಗ 14 ಫೀಟಿಗಿಂತ ಜಾಸ್ತಿ ಮಾಡೋದು ಬೇಡ. ಯಾಕೆಂದರೆ ಅದಕ್ಕಿಂತ ಜಾಸ್ತಿ ಈ ಸಲ ಎಲ್ಲ ಹೊಸಬರೇ ಬರೋದು. ಈ ಸಲ ಮಡಿಕೆ ಹೊಡಿಲಿಕ್ಕೆ ಯಾರನ್ನು ಯೋಚನೆ ಮಾಡೋದಂದರೆ ಅಲ್ಲಿಂದ ಇಲ್ಲಿಂದ ನಮ್ಮ ಸಂಘದಿಂದ ಅಲ್ಲಿಂದ ಕರ್ಕೊಂಡು 10 ಜನ ಕರ್ಕೊಂಡು ಸಟ್ಟು ಮಾಡಿ ಹೊಡೆಯುವುದು. ಆ ಕಾರಣಕ್ಕೋಸ್ಕರ ಹೋದ ಸಲ ಹೊಡೆಯುವವರಿಗೆ ಭಾರಿ ಎಕ್ಸ್ಪೀರಿಯೆನ್ಸ್ ಇತ್ತು, ಅವರು ಹೊಡಿತಾಯಿದ್ರು. ಈ ಸಲ ಹೊಸಬ್ರನ್ನೇ ಸಟ್ಟು ಮಾಡಿ ಅವರು ಪ್ರಾಕ್ಟೀಸ್ ಮಾಡಿ ಹೊಡಿಬೇಕು. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಅವರ ಬಗ್ಗೆ ಕೂಡ ಆಲೋಚನೆ ಮಾಡಿ, ನೀವು ವಿಪರೀತ ನೀರು ಹಾಕಲಿಕ್ಕೆ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಮಾರ್ಗದ ಬದಿಯಲ್ಲಿ ಯಾರೆಲ್ಲ ಫ್ಲಕ್ಸ್ ಹಾಕಬೇಕು, ಸಂಘ ಸಂಸ್ಥೆ ಫ್ಲಕ್ಸ್ ಹಾಕಬೇಕು, ಎಲ್ಲವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿ. ಈಗಾಗಲೇ ಪುರಸಭೆಯಿಂದ ನಾವು ಮಾತಾಡಿದ್ದೇವೆ, ಕೌನ್ಸಿಲರ್ಸ್ ಇದ್ದಾರೆ, ನಮ್ಮ ಪುರಸಭೆ ಅಧ್ಯಕ್ಷರು ಕೂಡ ಇದ್ದಾರೆ, ಉಪಾಧ್ಯಕ್ಷರು ರವಿಶಂಕರ್ ಇವತ್ತು ಅವರಿಗೆ ಅನಿವಾರ್ಯ ಕಾರಣಕ್ಕೋಸ್ಕರ ಬರಲಿಕ್ಕೆ ಆಗಲಿಲ್ಲ. ಎಲ್ಲ ಮಾರ್ಗದ ಅಲ್ಲಿ ಬಗಂಬಿಲದಿಂದ ನಮ್ಮ 3 ಕಟ್ಟ ಕುಂಪಲ ಬೈಪಾಸ್ ತನಕ ಎಲ್ಲ ರಸ್ತೆಯನ್ನು ಒಳ್ಳೆಯ ರೀತಿಯಲ್ಲಿ ಸುಸೂತ್ರವಾಗಿ ಮಾಡಿಕೊಡ್ತಾರೆ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಜ್ಜು ಮಾಡಿಕೊಡ್ತಾರೆ. ಒಂದು 2-3 ದಿನ ಇರುವಾಗ ಮಾಡಿ ಅಂತ ಹೇಳಿದ್ದೇನೆ. ಅದಕ್ಕೆ ಮುಂಚೆ ಮಳೆ ಬಂದರೆ ವ್ಯತ್ಯಾಸ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಯಾವುದೆಲ್ಲ ಗೆಲ್ಲೆಲ್ಲ ಬಂದಿದೆ ಅದನ್ನು ಕಡಿಯುವಂಥದ್ದು, ಮಾರ್ಗ ರಿಪೇರಿ ಮಾಡುವಂಥದ್ದು, ಇದಕ್ಕೆ ಈ ಉತ್ಸವಕ್ಕೆ ಏನೆಲ್ಲ ಸಹಕಾರ ಮಾಡಬೇಕು ಅದು ಪುರಸಭೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಎಲೆಕ್ಟ್ರಿಕ್ ಇದು ಕೂಡ ಒಂದು ಸ್ವಲ್ಪ ಜಾಗ್ರತೆ ಮಾಡುವಂಥದ್ದು ಎಲ್ಲ ಮಾಡಿ. ಯಾಕೆಂದರೆ ಈ ಸಲ ತುಂಬ ಜಾಗ್ರತೆನೇ ಮಾಡಬೇಕು. ಯಾಕೆಂದರೆ ಇತ್ತೀಚೆಗೆ ಇಲ್ಲಿ ಒಂದು ಆಗಿರುವಂಥ ಘಟನೆಯನ್ನು ನಾವು ನೋಡಿದ ನಂತರ ಒಂದು ಸ್ವಲ್ಪ ಎಲ್ಲ ಕಡೆ ಒಂದು ಸ್ವಲ್ಪ ಜಾಗ್ರತೆ ಮಾಡೋದು ನಮ್ಮ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ನೀವು ಸಹ ಒಂದು ಸ್ವಲ್ಪ ಜವಾಬ್ದಾರಿ, ಎಲ್ಲ ಸಂಘ ಸಂಸ್ಥೆಯವರು ಕೂಡ ಆ ಮೆಸ್ಕಾಮಿನ ವೈರನ್ನು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಇರ್ತದೆ. ಅದರ ಮಧ್ಯದಲ್ಲಿ ಜಾಗ್ರತೆ ಮಾತ್ರ ನಾವು ಮಾಡಬೇಕು. ಯಾವುದೇ ಕಾರಣಕ್ಕೆ ವೈರ್ ಇರುವ ಜಾಗದಲ್ಲಿ ಅಜಾಗ್ರತೆ ಮಾಡಬೇಡಿ. ನಿಮಗೆ ಏನಾದರೂ ಸಂಶಯ ಅಥವಾ ಅದರ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ನಮ್ಮ ಇವರ ಗಮನಕ್ಕೆ ತನ್ನಿ, ಅವರು ಸರಿ ಮಾಡಿ ಕೊಡ್ತಾರೆ. ಎಲ್ಲಿ ಸಹ ನಾವಾಗಿ ಅದರ ಕೈ ಹಾಕುವಂಥದ್ದು, ಅದಕ್ಕೆ ವ್ಯತ್ಯಾಸ ಮಾಡುವಂಥದ್ದು ಯಾರು ಸಹ ಮಾಡಬಾರ್ದು. ಪೊಲೀಸ್ ಇಲಾಖೆಯಿಂದ ಕೂಡ ಹಾಗೆ ನಮಗೆ ಏನಾದರೂ ಸಂಶಯ ಇದ್ದರೆ, ವ್ಯತ್ಯಾಸ ಇದ್ದರೆ ಎಲ್ಲವನ್ನು ಸರಿ ಮಾಡಿ ಕೊಡಬೇಕು. ಟ್ರಾಫಿಕ್ ನಾಡಿದ್ದು 30ನೇ ತಾರೀಕು ನಮ್ಮ ಇಲ್ಲಿ ಪ್ರಾರಂಭ ಆದ ನಂತರ ಒಂದು ಹೆಚ್ಚು ಕಡಿಮೆ ಒಂದು 6 ಗಂಟೆಯ ನಂತರ ಅಲ್ಲಿಂದ ಒಳಗೆ ಯಾರೂ ಬರಬಾರ್ದು. ನೀವು ಎಷ್ಟು ಹೇಳಿದರೂ ಕೆಲವು ಕಡೆ ಬರ್ತಾರೆ, ನಮ್ಮ ಶಾಲೆಯ ಅಲ್ಲಿಂದ ಡೈವರ್ಟ್ ಮಾಡಬೇಕು. ಅವರು ಮತ್ತೆ ಸುಮ್ಮನೆ ಬರುವವರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನು ನೀವೇ ವೆಹಿಕಲ್ ಸ್ವಲ್ಪ ಬರುವ ವ್ಯವಸ್ಥೆಯನ್ನು ಒಂದು ಸ್ವಲ್ಪ ಹ್ಯಾಂಡಲ್ ಮಾಡುವ ಹಾಗೆ ಮಾಡಬೇಕು. 6:30 ಗಂಟೆಯಿಂದ ಆ ಕಡೆ ಎಲ್ಲಿ ನಮ್ಮ ಕುತ್ತಾರ್ನಿಂದ ಮತ್ತು ಇಲ್ಲಿಂದ ಮಧ್ಯದಲ್ಲಿ ಬ್ಯಾರಿಕೇಡ್ ಹೋದ ಸಲ ಕೂಡ ಕೆಲವು ಕಡೆ ಹಾಕಿದ್ದಾರೆ. ಅದನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಟ್ರಾಫಿಕ್ ಇಲಾಖೆಯಿಂದ ಕೂಡ ಮಾಡುವಂಥ ಕೆಲಸವನ್ನು ಮಾಡಬೇಕು. ಪೊಲೀಸ್ ಇಲಾಖೆಯಿಂದ ಈಗಾಗಲೇ ನಾವು ಒಂದೊಂದು ಟ್ಯಾಬ್ಲೋಗೆ ಒಂದೊಂದು ಸಂಘ ಅವರನ್ನೇ ಯಾರು ಜವಾಬ್ದಾರಿ ಇದ್ದಾರೆ ಅಂತ ಹೆಸರನ್ನು ಎಲ್ಲ ತಗೊಂಡಿದ್ದೇವೆ. ಅವರೇ ಟ್ಯಾಬ್ಲೋದು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ, ಮಂದಿರದಿಂದ ಕೂಡ ನಿರ್ವಹಣೆ ಮಾಡ್ತಾರೆ. ಒಟ್ಟು ನಾಡಿದ್ದು ಈ ವರ್ಷದ 29ನೇ ವರ್ಷದ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಿಮಗೇನಾದರೂ ಸಂಶಯ ಅಥವಾ ಏನಾದರೂ ಮಾತಾಡಲಿಕ್ಕಿದ್ರೆ, ಏನಾದರೂ ಕೇಳಲಿಕ್ಕಿದ್ರೆ ಖಂಡಿತ ನೀವು ಮುಕ್ತ ಮನಸ್ಸಿನಿಂದ ಕೇಳಿ, ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗುವ. ಈ ಉತ್ಸವ ನಮ್ಮ ಕುಂಪಲಾಷ್ಟಮಿ, ನಮ್ಮ ಊರಿನ ಉತ್ಸವ, ನಮ್ಮ ಊರಿನ ನಾಡ ಹಬ್ಬ. ಇಡೀ ಅಷ್ಟಮಿ ದಿವಸ ಒಂದು ದೊಡ್ಡ ಕಾರ್ಯಕ್ರಮ ಆಗುವಂಥದ್ದು ಉಳ್ಳಾಲ ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗುವಂಥದ್ದು. ದೊಡ್ಡ ಸಂಖ್ಯೆಯಲ್ಲಿ ಊರವರೇ ಇದ್ದಾರೆ, ಹೊರಗಿನವರು ಸಹ ತುಂಬ ಜನ ಬರ್ತಾರೆ. ಕುಂಪಲದ ಉತ್ಸವಕ್ಕೆ ಇಡೀ ಊರಿನಿಂದ ಜನ ಬರ್ತಾರೆ. ಬಂದವರಿಗೆ ಎಲ್ರಿಗೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಡುವ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರುವ ಹಾಗೆ ಅವರಿಗೆ ಬಂದವರಿಗೆ ಒಳ್ಳೆಯ ಉಪಚಾರ ಮಾಡುವ, ಬಂದವರು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಊರಿನ ಸಂಘ ಸಂಸ್ಥೆಯವರಾಗಿ, ಈ ಊರಿನ ನಾಗರಿಕರಾಗಿ, ಈ ಊರಿನ ಪ್ರೀತಿಯ ಈ ಮಂದಿರದ ಒಂದು ಹಿತೈಷಿಗಳಾಗಿ ನೀವೆಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಿಮಗೇನಾದರೂ ಸಂಗತಿಯನ್ನು ಕೇಳಲಿಕ್ಕಿದ್ರೆ, ಆ ಇಲಾಖೆ ಕೇಳಲಿಕ್ಕಿದ್ರೆ ಕೇಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾರೆ. ಇಲ್ಲದಿದ್ದರೆ ಮತ್ತೆ ಅವರು ಮಾತಾಡಿ ಈ ಸಭೆಯನ್ನು ಒಳ್ಳೆ ರೀತಿಯಲ್ಲಿ ಸಂದಗಾಣಿಸಿಕೊಡ್ತಾರೆ. ಆಟಿರ್ದು ಬೊಕ್ಕ ಆಷಾಢ ಸುರುತ ಪರ್ಬನೆ ನಾಗರ ಪಂಚಮಿ ಇರ್ದು ಬೊಕ್ಕ 2ನೇ ಪರ್ಬ
ನಮ್ಮ ಕುಂಪಲಾಷ್ಟಮಿ ದಕ್ಷಿಣ ಕನ್ನಡ ತುಳುನಾಡು ರಡ್ನೆ ಪರ್ಬನೆ ಕುಂಪಲಾಷ್ಟಮಿ ಅಚ್ಚರ ಹತ್ರ ಕುಂಪಲಾಷ್ಟಮಿಗೆ ವಿಶೇಷವಾಯಿನಂಚಿನ ಒಂಜಿ ಮೆರುಗು ಜಿಲ್ಲೆಡೆ ಉಂಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಇವತ್ತಿನ ಕುಂಪಲಾಷ್ಟಮಿ ವಿಶೇಷ, ಯಾಕಂದರೆ ಸ್ತಬ್ಧ ಚಿತ್ರಗಳು ಪ್ರಾರಂಭ ಆಗುವುದು ಇಲ್ಲಿಂದಲೇ. ಆ ಬಳಿಕ ಮೊಸರು ಕುಡಿಕೆ ಉತ್ಸವಕ್ಕೆ ಮತ್ತು ದಸರಾಕ್ಕೆ, ಗಣೇಶ ಚತುರ್ಥಿಗೆ ಅದರಿಂದ ವಿಶೇಷವಾದ ಸ್ತಬ್ಧ ಚಿತ್ರಗಳ ಆಕರ್ಷಣೆ ಕೂಡ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ. ಅದರಿಂದ ಎಲ್ಲ ಕೂಡ ಬೇರೆ ಕಡೆಯಿಂದ ಕೂಡ ಮುಂದಕ್ಕೆ ಗಣೇಶೋತ್ಸವಕ್ಕೆ ಮಾಡ್ಬೋದಾ, ದಸರಾಕ್ಕೆ ಮಾಡ್ಬೋದಾ ಎಂದ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬರ್ತಾರೆ. ಆದ್ದರಿಂದ ಆ ರೀತಿಯಾಗಿ ಉತ್ಸವಗಳು, ನಮ್ಮ ಸ್ತಬ್ಧ ಚಿತ್ರಗಳು ಕೂಡ ಇಲ್ಲಿದ್ದು ಇರ್ತದೆ. ಅದರಿಂದ ಎಲ್ಲವೂ ಕೂಡ ಉತ್ಸವಗಳು ಸಭಾಂಗಣದ ಒಳಗೆ ನಡೆದರೆ ಅದಕ್ಕೆ ಯಾರ ಒಂದು ಭದ್ರತೆ ಕೂಡ ಬೇಕಾಗಿಲ್ಲ. ಆದರೂ ಕೂಡ ಶೋಭಾಯಾತ್ರೆ ಅಂತ ಹೇಳುವಾಗ ಒಂದು ನಿರೀಕ್ಷೆ ಇರ್ತದೆ ಜನ ಮೇಲೆ, ಏನಾದರೂ ತೊಂದರೆ ಆಗ್ತದಾ, ಜನರಿಗೆ ಏನಾದರೂ ಅದರ ಮೇಲೆ ಪ್ರಭಾವ ಬೀರ್ತದೆ ಎಂಬುದಾಗಿ. ಆದ್ದರಿಂದ ಇದಕ್ಕೆ ಬೇಕಾಗಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಸಂಚಾರಿ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಕೂಡ ನಾವು ಸತೀಶ್ ಅಡ್ಡ ಹೇಳಿದಾಗೆ 6:30 ಗಂಟೆ ನಂತರ ಕುಂಪಳದಿಂದ ಒಂದು ಸಂಚಾರಿ ಪೊಲೀಸ್ ಠಾಣಾಧಿಕಾರಿಗಳು ಯಾವುದೇ ವಾಹನಗಳನ್ನು ಈವರೆಗೆ 3 ಕಟ್ಟ ಪಲ್ಲದವರೆಗೆ ಬರಲಿಕ್ಕೆ ಬಿಡಿದೆ. ಯಾಕೆಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಉಂಟು. ಬೇರೆ ಬೇರೆ ಕೃಷ್ಣನಗರದ ಬೇರೆ ರಸ್ತೆಗಳುಂಟು, ಒಳ ರಸ್ತೆಗಳುಂಟು, ಹೊರ ರಸ್ತೆಗಳು ಹಾದು ಹೋಗ್ಬೋದು. ಆದರೂ ಕೂಡ ಇಲ್ಲಿಂದಲೇ ಬರಬೇಕೆಂಬ ಒಂದು ಕಟ್ಟುಪಾಡಿನ ಮೇಲೆ ಕೆಲವೊಂದು ದ್ವಿಚಕ್ರ ವಾಹನಗಳ ಒಂದು ವೇಗಗಳು ಹಾಗೆ ಆ ದಿವಸ ಜಾಸ್ತಿ ಇರ್ತದೆ. ಅದನ್ನೆಲ್ಲ ಅದಕ್ಕೆ ಒಂದು ಕಟ್ಟುಪಾಡು ನೀಡಬೇಕೆಂಬ ಒಂದು ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷ ಸರ್ ಮಾತಾಡಬೇಕಾಗಿ ವಿನಂತಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ಅದಕ್ಕೋಸ್ಕರ ನಾನು ಆಭಾರಿಯಾಗಿದ್ದೇನೆ. ಅದಕ್ಕೋಸ್ಕರ ಸಾರ್ಗೆ ನಾನು ಹೇಳಿಬಿಟ್ಟೆ ಬಂದ ತಕ್ಷಣಕ್ಕೆ, ಈ ಸರಿ ಟೈಮಿಂಗ್ಸು ನನ್ನ ಕೈನಲ್ಲಿದೆ, ನೀವು ಎಷ್ಟು ಗಂಟೆಗಾರ ಮಾಡಿ ಸರ್, ನಾನು ಅದಕ್ಕೆ ಸಪೋರ್ಟ್ ಕೊಡ್ತೀನಿ. ಏಕೆಂದರೆ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು, ನೆಂಟರಿಸ್ಟ್ರು ಅವರೆಲ್ಲರೂ ನನಗೆ ಬೇಜಾರಾಯಿತು, ಅಯ್ಯೋ 12 ಗಂಟೆಗೆ ಕ್ಲೋಸ್ ಮಾಡಿಸ್ಬಿಟ್ನೆ. ಯಾಕೆಂದರೆ ನಮ್ಮೂರಲ್ಲಿ ನಾನು ಸಾರ ಇನ್ಸ್ಟ್ರಕ್ಷನ್ಸ್ ಪ್ರಕಾರನೇ ಕಟೀಲಿಂದ ನಾನು ದುರ್ಗಾ ಪರಮೇಶ್ವರಿ ಜಾತ್ರಾ ಇದನ್ನು ಕಳಿಸ್ಬಿಟ್ಟು ನಾನು ಮಾಡಿಸಿದೆ. ಹಾಗಾಗಿ ನಾವು ಕೂಡ ಈ ಥರ ಮಾಡ್ತಾ ಇರ್ತೀವಿ. ಹಾಗಾಗಿ ಡಿ ಜೆದೊಂದು ನನ್ನ ಕೈನಲ್ಲಿಲ್ಲ, ಅದು ನಾನು ಸಾರಿಗೆ ಹೇಳಿದ್ದೀನಿ. ಕಮಿಷನರ್ ಇಲ್ಲಿ ಕೆಲವರು ಇಲ್ಲಿರ್ತಾರಲ್ಲ, ಕೆಲವರು ನಿಮ್ಮವರೇ ಫೋನ್ ಮಾಡ್ತಾರೆ ನನಗೆ, ಸರ್ ಲಾಸ್ಟ್ ಟೈಮು ಮಂಗಳೂರಲ್ಲಿ ಡಿ ಜೆ ನಡೀತು, ಆಮೇಲೆ ತಣ್ಣೀರ್ಬಾವಿಲಿ ಡಿ ಜೆ ಬೆಳಗ್ಗೆ ಗೌರ್ಮೆಂಟ್ ಫಂಕ್ಷನಲ್ಲಿ ಡಿ ಜೆ ನಡೀತು ಅಂತ ನನ್ನ ಅಪಾದನೆ ಮಾಡಿದ್ರಿ ನೀವು. ನನ್ನ ಕೈನಲ್ಲಿ ಏನಿಲ್ಲ, ಟೈಮಿಂಗ್ಸ್ ನನ್ನ ಕೈನಾಗಿದೆ, ನೀವು ಮಾಡಿ, ಬೆಳಗ್ಗೆವರೆಗೂ ಮಾಡಿ, ನಾನು ನಿಂತ್ಕೊತೀನಿ. ಬಟ್ ಡಿ ಜೆ ಮಾತ್ರ ಸಾರೇ ಮನಸ್ಸು ಮಾಡಬೇಕು. ಕಮಿಷನರ್ ಸರ್ ಬಿಡೋದ್ರೆ ನಾನು ಬಿಡ್ತೀನಿ, ಬೆಳಗ್ಗೆವರೆಗೂ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನಾವು ಎಂಜಾಯ್ ಮಾಡೋ ವಯಸ್ಸು, ನಾವು ಎಂಜಾಯ್ ಮಾಡ್ತೀವಿ, ಖುಷಿಯಾಗಿರ್ತೀವಿ. ದೇವರ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ನಾವು ಕೂಡ ದೇವರಲ್ಲಿ ನಮ್ಮದು ಪ್ರೇಯರ್ ಇರುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ ತಾವೇನಾದರೂ ಧೈರ್ಯ ಕೇಳ್ಬೋದು. ದಯವಿಟ್ಟು ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಈಗ, ಯಾಕಂದರೆ ಮತ್ತೆ ನಾನು 11 ಗಂಟೆ ನೈಟ್ ಹೊಂಡು ಬರಬೇಕು, ಬೆಳಗ್ಗೆ 5 ಗಂಟೆ ಡ್ಯೂಟಿ ಮಾಡಬೇಕು. ಹಾಗಾಗಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನಾಡಿನ ಕಾರ್ಯಕ್ರಮಕ್ಕೆ ನಿಮಗೆ ಫುಲ್ಲು ಸಪೋರ್ಟ್ ನಾವು ಮಾಡ್ತೇವೆ. ಮತ್ತು ಡೈವರ್ಸನ್ ಕೊಡುವಾಗ ಆ ಟೈಮನ್ನು ಹೇಳಿ, ಆ ಟೈಮ್ಗೆ ನಾವು ಡೈವರ್ಸ್ ಹೇಗೆ ಬೇಕಾದ್ರೆ ಹಾಗೆ ಮಾಡ್ತೇವೆ. ಮತ್ತು ಎಲ್ಲರ ಕಾರ್ಯಕ್ಕೂ ನಾವು ರೆಡಿ ಇದ್ದೇವೆ. ಸುಲಭ ಸಂಚಾರವನ್ನು ಕ್ಲಿಯರಾಗಿ ಮಾಡುವುದು ನಮ್ಮ ಕೆಲಸ. ಸತೀಶ್ ಕೊಂಪಲ್ರೆ ಹಾಗೂ ವಿರೂಪಾಕ್ಷ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಸೋಮೇಶ್ವರ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ನೆರೆದಿರುವ ಗಣ್ಯರೇ ಮತ್ತು ಸಭಿಕರೇ, ಈ ಊರಿನ ಸದ್ಭಕ್ತರೇ, ಕೃಷ್ಣಾಷ್ಟಮಿ ದಿನ ನಾವು ಇವರೀಗ ಹೇಳಿದ ಹಾಗೆ ನಮ್ಮ ಮೆಸ್ಕಾಂ ವತಿಯಿಂದ ನಾವು ಇನ್ನೇನೋ 10-15 ದಿನಗಳ ಸಮಯ ಇದೆ. ನಾವೊಂದು ಪ್ರಿಕಾಷನ್ ಟೈಪ್ ಇದರಲ್ಲಿ ನಾವು ಈ ಸುತ್ತಮುತ್ತಲಿನ ತಾಗುವಂಥ ಗೆಲ್ಲುಗಳನ್ನು ಕತ್ತರಿಸುವಂಥದ್ದು ನಮ್ಮಿಂದ ಏನು ಪ್ರಿಕಾಷನರಿ ಆಗಿ ತಗೊಳ್ಳಿಕ್ಕಾಗ್ತದೆ ಅದನ್ನೆಲ್ಲ ನಾವು ಈ ನಾಳೆಯಿಂದಲೇ ಪ್ರಾರಂಭಿಸ್ತೇವೆ. ಮತ್ತು ಆ ದಿನದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ಬೆಳಗ್ಗೆ ಸಂಜೆ 5 ಗಂಟೆಯಿಂದ ಬೇಕಾದ ನಿಮ್ಮ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ 2 ಲೈನ್ಮೆನ್ಗಳನ್ನು ಸದಾ ಇಲ್ಲಿ ಇರ್ತಾರೆ. ಬದಲಿಗೆ ನಾವು ಕೂಡ ಅಧಿಕಾರಿಗಳು ಇರ್ತೇವೆ. ನಾವು ಹೇಳ್ತಾ ನಿಮ್ಮ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು, ಎಲ್ಲರಿಗೂ ಕೂಡ ಕ್ಷೇಮವಾಗಲಿ ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಗಣ್ಯರಿಗೆ ನಮಸ್ಕಾರ ಅಂತಂದು ಪುರಸಭೆ ವತಿಯಿರ್ದು ಇಲ್ಲಿ ಕಾಂಡಲ ಪುರಸಭೆ ವತಿಯಿರ್ದು ಇಲ್ಲಿ ಕಾಂಡಲ ಇಂಕೊಂದು ಪಾತ್ರೆಯ ಅಂಜಾರ ಅಷ್ಟಮಿಗೆ ನಮಕೊಂದು 2-3 ದಿನ ಇಪ್ಪನಾಗ ಮಲ್ಪ ಇಂಜಿನ ಪೂರ ಬೇಲಾವಡು ಇನ್ನು ಪೂರ ಸ್ವಚ್ಛ ಕ್ಲೀನ್ ಮಲ್ಪದ ಮಲ್ಪನ ಬೇರೆ ಮಲ್ಪದ ಇನ್ನು ಸದಸ್ಯರು ಪೂರ ಕುಲಂ ತೀರ್ಮಾನ ಮಲ್ತದ ಅಂಜಾರ ರೋಡ್ದ ಬೇಲ ಆದಿಪ್ಪು ಬೊಕ್ಕ ಪಜ್ಜಿಗೆ ಎತ್ತಾರೆ ಫುಲ್ಲು ತಾರೆ ಬಗಮ್ಮಿಲ್ಲಾರ್ದು ಇಡ ಮಟ್ಟ ಬೈಪಾಸ್ ಮಟ್ಟ ಆ ವ್ಯವಸ್ಥೆಲ್ಲ ಮಲ್ತು ಕೊಡ್ತಾ ಬಂದರೆ ಸಂಪೂರ್ಣ ಅಧ್ಯಕ್ಷರ ಉಪಸ್ಥಿತಿ ಭರವಸೆ ಹೊಂದಿಲ್ಲ. ಮಂದಿರದ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ 29ನೇ ವರ್ಷದ ಸಮಾಲೋಚನಾ ಸಭೆಗೆ ಸಲಹೆ ಸೂಚನೆಗಳನ್ನು ನೀಡಿದಂತಹ ಮಂದಿರ ಅಧ್ಯಕ್ಷರಾದ ಶ್ರೀ ಸತೀಶ್ ಕೊಂಪಲೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಸಲಹೆ ಸೂಚನೆಗಳು ನೀಡಿದಂತಹ ಉಳ್ಳಾಲ ಆರಕ್ಷಕ ಠಾಣೆಯ ವಿರೂಪಾಕ್ಷ ಸ್ವಾಮಿ ಸರ್ ಇವರಿಗೂ ಧನ್ಯವಾದಗಳು. ಮಂಗಳೂರು ಸೌತ್ ಟ್ರಾಫಿಕ್
AS ಆದಂತಹ ಬಾಲಕೃಷ್ಣ ಸರ್ ಇವರಿಗೂ ಧನ್ಯವಾದಗಳು. ಹಾಗೆಯೇ ಮೆಸ್ಕಾಂನ ಮೇಲ್ವಿಚಾರಕರಾದಂತಹ ಯೋಗೇಶ್ ಕುಮಾರ್ ಸರ್ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಕಮಲಕ್ಕ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂತಹ ಗಾಯತ್ರಿ ಅಕ್ಕ ಇವರಿಗೂ ಧನ್ಯವಾದಗಳು. ಕಾರ್ಯದರ್ಶಿಯಾದಂತಹ ಶುಭಕ್ಕ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಸೂರಜ್ ಸಾಗರ್ ಕುಂಪಲ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾದಂತಹ ಜಯಣ್ಣ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಮಂದಿರದ ಪ್ರಧಾನ ಕಾರ್ಯದರ್ಶಿಯಾದಂತಹ ರವಿಯಣ್ಣ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಸಭೆಗೆ ಆಗಮಿಸಿದಂತಹ ಎಲ್ಲ ಕೌನ್ಸಿಲರ್ ಸ್ವಪ್ನಾಂಕ ಆಗಮಿಸಿದ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಆಗಮಿಸಿದಂತಹ ಎಲ್ಲ ಭಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಜೈ ಹಿಂದ್. ಎಲ್ಲ ಸಂಘದ ಪ್ರಮುಖರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸಿದ್ದೇವೆ. ಶನಿವಾರ ವಾರದ ಪೂಜೆ ಇದೆ. ಶನಿವಾರ ವಾರದ ಪೂಜೆ, ಅನ್ನದಾನ, ಸೇವೆ ಎಲ್ಲ ಇದೆ. ಎಲ್ಲರೂ ಕೂಡ ಭಾಗವಹಿಸಿ ಎಂಬುದಾಗಿ ಹೇಳಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮುಂದಿನ ಶಬ್ದಚಿತ್ರ ಬಳಿಕ ಎಲ್ಲರೂ ಕೂಡ ಮಂದಿರದಲ್ಲಿ ಒಂದು ವಾರದ ಪೂಜೆ ನೀಡಬೇಕು.